ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತಪಸ್ಯ ಮೀಡಿಯಾ sullia. ನಮ್ಮದೊಂದು ತಪಸ್ಯ ಮೀಡಿಯಾದ ಇವತ್ತು ಪಯಣ, ಪ್ರೇಮದೂರಿನ ಪಯಣ, ಮಂಗಳೂರಿನ ಕಡೆಗೆ ನಮ್ಮ ಪಯಣ ಸಾಗ್ತಾ ಉಂಟು. ವಿಶೇಷವಾಗಿ ಅಂತಂತೇಳಿದರೆ ಶನಿವಾರದ ಹೊತ್ತು ನಮ್ಮ ಟ್ರೈಲರ್ ಬಿಡುಗಡೆಗೋಸ್ಕರ ನಾವೀಗ ಮಂಗಳೂರಿಗೆ ಹೋಗ್ತಾ ಇದ್ದೇವೆ. ನಮ್ಮೊಟ್ಟಿಗೆ ಚೇತನ್ ಇದ್ದಾರೆ, ನಮ್ಮ ಕೋ ಡೈರೆಕ್ಟರ್. ಹಾಗೇ ನಮ್ಮ ಒಬ್ಬರು ಫೀಮೇಲ್ ಆ್ಯಕ್ಟರ್ ಸುಪ್ರೀತಾ ಮೇಡಮ್ ಅದು ಹೆಸರು ತಪ್ತದೆ. ಸುಪ್ರೀತಾ ಮೇಡಮ್ ಅಂತ ಹೇಳಿ ಇಬ್ಬರು ಹೆಸರು ಒಂದೇ ಇಟ್ಟುಕೊಂಡಿದ್ದಾರೆ, ಅದು ಕಷ್ಟ ಆಗೋದು, ಸ್ವಲ್ಪ ಚೇಂಜ್ ಇರೋದಷ್ಟೇ. ಹಾಗೆ ನಮ್ಮ ಚೈಲ್ಡ್ ಆ್ಯಕ್ಟರ್ ಇಶಾನ್ ಇದ್ದಾರೆ, ಬನ್ನಿ ತೋರಿಸ್ತೇನೆ ಅವರನ್ನು. ಆ ಥರ ಮಸ್ತ್ ಆಗಿದ್ದಾರೆ ಅವರು ಈಗಲೇ. ಕೂದಲು ತುಂಬ ಹೋಗಿದೆ, ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ, ಸೊಪ್ಪು ಅದು ಹೇಳುವುದಿಲ್ಲ, ಸತ್ತಂತೆ ಸೊಪ್ಪು. ಗಾಡಿ ಹೋಗ್ತೀನಿ ನಡ್ಕೊಂಡು ಹೋಗ್ಬೇಕು ದಯಪಂಡ ಗಾಡಿಗೆ ಪೋಯಿನಾಗಲಿ ಪೂರ ಇಲ್ಲದೆ ಎದುರು ಉಂಟಾಯಿನ ಪೂರ ಉಂಟಾಡೋಣ ರೋಡು ಎತ್ತುಲೆ ಒಂದು ಕುಡ್ಲ ಪಂಪ್ ಹೇಳಿಲ್ಲ ಆಯ್ತಾ ಚೇತನ್ ಇದು ಕುಡ್ಲವನ್ನ ಇಂಚಾದ ಒಬ್ಬು ನಮ್ಮಲ್ಲಪುರ ಒಂಜಿ ಬಸ್ ಹೋಯ್ನಟ್ಟು ಕುಡೊಂಜಿ ಬಸ್ ಬರ್ತದೆ ಒಂಜಿ ಅರ್ಧ ಗಂಟೆ ಕರೀತು ಗಾಡಿ ಬೆಡಿ ಪೆಟ್ಟೂರ್ನ ಲೆಕ್ಕ ಕಾರ್ ಪಾಡ್ರೆ ಜಾಗಿ ಕುಡ್ಲ ಫುಲ್ ರಸ್. ಸತ್ಯ ಗೊತ್ತಿಸಿ ಮನೆ ಊಟ ಇಲ್ಲದೆ ನಮ್ಮೊಟ್ಟಿಗೆ ನಮ್ಮ ಲಿರಿಕ್ಸ್ಗಾರು ಮಸ್ತ್ ಲಿರಿಕ್ಸ್ ಬರೀತಾರೆ, ಲಿರಿಕ್ಸ್ ಕೂಡ ಬರೀತಾರೆ. ನಮ್ಮ ಪ್ರೇಮದೂರಿನ ಪಯಣದ ಮೈನ್ ಲಿರಿಕ್ಸ್ ಎಂದಿರಲ್ಲ, ಅದು ಫುಲ್ ಫೌಂಡೇಶನ್ ಎಂದಿರಲ್ಲ, ಫೌಂಡೇಶನ್ ಮುಳ್ಕೊಂಡು ಬಾಳೆಹಣ್ಣು ಆಯ್ತಾ
ಬಂಗಡೆ ಬರಲೆ ಒಂದು ಚಿಕನ್ ಸುಕ್ಕ ಬರಲೆ ಇರೋದು ಚಿಕನ್ ಗೀ ರೋಸ್ಟ್ ಚಿಕನ್ ಗೀ ರೋಸ್ಟ್ ಈಗ ನೀನು ಇಲ್ಲಿ ಬಾ ಅಮ್ಮ ಜೊತೆಗೆ ಇದೆಲ್ಲ ಬೋಡು ಅಮ್ಮ ಕೈಲಿ ಮಾತು ಮಗೈ ಸುತ್ತ ಪಂತೇರು ಕೊಡ್ತಾರ ಬಿಸ್ಕು ರೇಟ್ ಕೊಡ್ತಾರ ಗುಡ್ಡೆ ಬೇಡ ವಿಡಿಯೋ ಕೂಡ್ತದ ಅವರನ್ನ ಬಂಗಡೆ ಬಂಗಡೆ ಹೇಳಿ ಮೇಡಮ್ ನಿಮ್ಮದು ವಿಡಿಯೋ ಆಗ್ತದೆ ಒಂದು ಪ್ರಿಂಟು ಈಶಾನ್ ಮಾತಾಡಿ ಅಂಗನವಾಡಿಯ ಅಂಗನವಾಡಿ ಅಂಗನವಾಡಿಯ ಮಗು ಯಾರು ನಾನಲ್ಲ ನಾನೆಂತ ವರ್ಕಿಂಗ್ ಹೋಗ್ತಿದ್ದೇನೆ ನಾನು ಅಂಗನವಾಡಿ ಅಲ್ಲ ಅಂತ ಗೊತ್ತುಂಟಾ ಕೆಳಗೆ ಹಾದು ಅದು ಸೀಕ್ರೆಟ್ ಆಮೇಲೆ ಹೀಗೆ ಮಾಡುದು ಏನ ಅದು ನೋಡಿಬೇಕು ಹೇಳಿದೆಲ್ಲ ಎಡಿಟ್ ಇದೆಲ್ಲ ಸುಳ್ಳು ಇದೆಲ್ಲ ನಿಜ ಎಲ್ಲ ಸುಳ್ಳು ಬರೀ ರೀಲ್ ಬಿಡುದು ಈಶಾನ್ ಬೇಕಾದ್ರೆ ಬೇಕಾದ್ರೆ ಯಾರೊಟ್ಟಿಗೆ ಹೇಳಿ ಅವರಿಗೆ ಕೇಳಿ ಅವ್ರು ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ನಿಂಗೆ ಗೊತ್ತುಂಟು ಅದು ನಂಗೆ ಗೊತ್ತು ದೈಹಿಕ ಸಾಕ್ಷಿಯನ್ನು ಗೊತ್ತಿಲ್ಲ ಹೇಳಿ ಅಂತ ನೋಡು ಅವ್ರ ಹತ್ರ ಕೇಳೊಮ್ಮೆ ಕೇಳು ಹೌದಾ ಅಂತ ಅವರು ಯಾರು ಹಾಕ್ದಲ್ಲ ಮಕ್ಕಳಾಗಿ ಅದು ಹೌದಾ ನಾನು ಹಾಡ್ತೇನೆ ಹಾಗೆಲ್ಲ ಹೌದು ಅಲ್ಲ ಅವ್ರು ಎರಡು ಕಡೆಗಿದ್ದಾರೆ ಅಲ್ಲ ಒಂದು ಕೋಲೆ ಬಸ ಎಲ್ಲ ಮಂಗ ಮಾಡೋದು ನೋಡಿ ಅವರಿಗೆ ಒಂದು ಕೋಲೆ ಬಸ ಎಷ್ಟು ತಾನೇ ಆಡ್ತಾನೆ ಮಂಗನಾಗೆ ಮಾಡ್ತಾನೆ ಹೌದಪ್ಪ ಹೌದು ಅಲ್ಲಪ್ಪ ಅಲ್ಲ ಗೊತ್ತಿರ್ಲಿಲ್ಲ ಈಗ ಗೊತ್ತಾಯ್ತು ಅಪ್ಪ ಮತ್ತೆ ಮಗಳು ಸೇಮ್ ಮತ್ತೆ ಬೇರೆ ಬೇರೆ ಇರ್ತಾರ ನೀನ್ ಎಂತ ಹೇಳ್ತೀಯಾ ಅಲ್ಲ ನನ್ನ ಮಗಳಲ್ವಾ ನನ್ನ ಮಗಳು ಸೇಮ್ ಇರ್ತಾರೆ ಆಯ್ತು ಬನ್ನಿ 14ಕ್ಕೆ ರಿಲೀಸ್ ಬರ್ತಿದ್ದೆ ಗೊತ್ತಾಯ್ತು ನೀನು ಎಂದು ಕುಟ್ಟಿ ಬೋಲೆ ಕುಟ್ಟಿ ಪೋಲೆ ಓಡಿ ಬೋಪುನೆ ಬೋಲೆ ಪ್ಯಾರೇಜ್ ನನ್ನ ಮುಲ್ಪನಿ ಸೆಟ್ಲಿ ಹಾ ನನ್ನ ಮೂಲೆ ಧರ್ಮದ ಮನಸ್ಸು ಬೆಂದು ದಾಡಿಯ ದಾಯ್ತಾ 1000 rupees ದಾಯ್ತು ಅತ್ತಿ ಸಪ್ಲೈ ಬಂತು ನಮ್ಮ ಒಂದೇ ಅನ್ನಕ್ಕೆ ಜತನ್ ಮನಸ್ಸು ಮತ್ತೆ ಮುಲ್ಪದ ಕುದರೆಂಚ ಮನೆ ಊಟ ಗಂಜಿ ಊಟ ಒಂದು ಉಂಡು ಪದವಿನ ಅಂಗಡಿ ನಮ್ಮ ಮುಲ್ಪೊಂಜಿ ಅಜ್ಜನ ಕಟ್ಟೆಲ್ಲ ಉಂಡು ಭಾರಿ ಎಡ್ಡೆ ಒಂಜಿ ಫುಡ್ ಐಟಮು ಈ ಹೋಟೆಲ್ಡ್ ನಿಮಗೆ ಪ್ರೊವೈಡ್ ಆಪುಂಡು ಚಿನ್ನಕ ಇನ್ನೊಮ್ಮೆ ಊಟ ಮಾಡುವಂತ ಉಂಟಲ್ಲ ಅಲ್ಲಿ 5 ಜ್ಯೂಸ್ ಕುಡ್ದಿದ್ದೀರಿ ಮಾರ್ರೆ ವಾಪಸ್ ಅದೆಲ್ಲ ಎಂತ ಯಾವ ದೊಡ್ಡ ಬಾಡಿಗೆ ಅದು 5 ಬಾಟ್ಲು ಕರೆಕ್ಟ್ ಒಮ್ಮೊಮ್ಮೆ ಕುಡಿದ್ರೆ ಉಂಟಲ್ಲ ಅಷ್ಟೇ ಹೊಡಿತಾನೆ ಕುಡಿತಾರೆ ಅಂತ ಸುಪ್ರೀತ ಮೇಡಮ್ ಊಟ ಉಪ್ಪತ್ತು ಹೌದಾ ಎಷ್ಟು ಬಂಗುಡೆ ಇಂಜಿ 2 ಬಂಗುಡೆ ಇಂಜಿಯಾ ಎಂತ ವಿಷಯ ಅಂದ್ರೆ ಈಗ ಪಾಸ್ ಮಾಡ್ಲಿಕ್ಕಿಲ್ಲ ಈಗ ಹೇಳಿದ್ದೇನೆ ಪಾಸ್ ಇಜ್ಜಿ ನೋಡ್ತೇನೆ ಒಮ್ಮೆ ಪಾಸ್ ಉಂಟ ಇಲ್ಲ ಅಂತ ಇಲ್ಲ ಪೌಸ್ ಇಲ್ಲ ಸತ್ಯ ಎಂತ ವಿಷಯ ಅಂದ್ರೆ ನಮ್ಮ ಡೈರೆಕ್ಟರ್ ಬೇಡ ಅದು ಬೇಡ ಅದು ಬೇಡ ಅದು ಬೇಡ ನನ್ನ ಮರ್ಯಾದೆ ಪ್ರಶ್ನೆ ಪರವಾಗಿಲ್ಲ ನಾನು ನಮ್ಮ ಡೈರೆಕ್ಟರ್ ಅಂತ ಹೇಳಿದ್ರೆ ಮೆನ್ಷನ್ ಮಾಡೋದಿಲ್ಲ ಹೇಳಿ ವಿಷಯ ಅಂತಂದ್ರೆ ನಮ್ಮ ಡೈರೆಕ್ಟರ್ಗೆ ಬಂಗುಡೆ ಬಿಟ್ಟು ಬೇರೆ ಯಾವ ಮೀನು ಕೂಡ ಗೊತ್ತಿಲ್ಲ ಮರವೈಯನ್ನು ಆರ್ಡರ್ ಮಾಡಿದ್ದಾರೆ ಮರವೈ ಪಟ್ಟಣದಲ್ಲಿ ಬಂದ ಇದೆಂತ ಮಾಸ ಇಲ್ಲ ಅಂತ ಹೇಳ್ತಾರೆ ಮಾಸ ಹುಡುಕಿ ಬರ್ಬೇಕಂತ ಅವ್ರಿಗೆ ಆಯ್ತಾ ಹುಡುಕಿ ಕೊಡಿ ಮರವೈ ಮಾಸ ಡೈರೆಕ್ಟರ್ ಅಲ್ಲೇ ಉಂಟಲ್ಲ ನಾ ಪೋಸ್ಟಲ್ಲಿ ಈತ ಶೆಟ್ಟಿ ನಮ್ಮ ಹೇಳ್ಬೇಡ ಡೈರೆಕ್ಟರ್ ಮಾರ್ರೆ. ಸೂಪರ್ ಅದು ನಮ್ಮ ಕೀರ್ತನ್ ಶೆಟ್ಟಿ ತಿನ್ಲಿಲ್ಲ ಮಾರ್ರೆ. ಬೇಗ ಈಗ ಊಟ ಹೇಗಿತ್ತು ಊಟ ಅಂದ್ರೆ ಸೂಪರ್ ರೋಶಿನಿ ಅಕ್ಕನ ಬಗ್ಗೆ 2 ಮಾತು ರೋಷಿನಿ ಅಕ್ಕ ಯಾವಾಗ್ಲೂ ಬಾರಿ ದೊಡ್ಡ ಜನ ಮಾಡುದು ಆಮೇಲೆ ಹೇಳುದು ಇಬೀ ಆಮೇಲೆ ಹೇಳುದು ಏ ನೀನೇ ಸಣ್ಣ ಮಗು ನಿಜವಾಗಿ ಅವಳೇ ಸಣ್ಣ ಮಗು ತಿಂತೀನಿ ನೀತಿ ಅವು ಅಂಚನೆ ಪುನಃ ಅವೇ ಟೇಸ್ಟ್ ಆ್ಯಕ್ಚುಲಿ ಒಂದು ಆದಮೇಲೆ ಆರ್ಡರ್ ಮಾಡ್ತೀನಿ ಅವ್ರು ನೀನು ದಿನ ಬೇಕು ಮರವೈ ಆರ್ಡರ್ ಮಾಡ್ಕೊಂಡು ಹೆಚ್ಚ ಅವಸ್ಥೆ ಕಬಾಬ್ ಎಲ್ಲ ಮಾಸ ಇಪ್ಪುಡು
ಹೇಗಿತ್ತು? ಕೂದಲು ತುಂಬಾ ಹೋಗಿದೆ. ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ, ಸೊಪ್ಪಿನಿಂದ ಮತ್ತೆ ಹೇಳುದಿಲ್ಲ, ಸೊಪ್ಪಂತೆ ಸೊಪ್ಪು. ಅದೇ ನಾಗೆಲ್ಲ ಅದು ಹಾಗೇನೆ ಹೇಳುದು. ಬೇಕಾದ್ರೆ ನೀವೇ ಮೂವಿ ನೋಡಿ. ಬೇರೆ ಯಾವ್ದುಂಟು ಡೈಲಾಗ್ ಕಾಂತಾರದ್ದು? ಬೇರೆಲ್ಲ ಮರ್ತೋಯ್ತಂತ. ಮರ್ತೋಯ್ತಾ? ಬೇರೆ ಫಿಲ್ಮ್ ಇದೆ ಯಾವ್ದು? ರೋಷನ್ ಅಕ್ಕನಿಗೆ ಗೊತ್ತುಂಟು. ಹೌದಾ? ಹಾ, ಈ ರೋಷಿನಿ ಅಕ್ಕ ಯಾರು? ಒಬ್ಳು ಅಂಗನವಾಡಿಯಲ್ಲಿ ಇದ್ದವಳು, ಸಣ್ಣ ಹುಡುಗಿ. ಹೌದಾ? ಮತ್ತೆ ಪೊರ್ಲುಡೆ ಒಂಜಿ ವನಸ್ತು ಮಂತದೆ ಕೂಡ ಸುಳ್ಯ ಬಿದ್ದಾರ್ದ ವಾಗನ ಎಂಡ್ ಮನ್ಕೊಂಡು ಪ್ರಶಾಂತ್ ಇರಲಿ ಒಂಜಿ ಅಪರೂಪದ ಭೇಟಿ ಗೊತ್ತಿಜಂದೆ ಮಸ್ತ್ ಸಮಯ ಸಪೋರ್ಟ್ ಮಾಡ್ಲಿ ಸಪೋರ್ಟ್